ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುತ್ತಿದ್ದ ಸೈಲೆನ್ಸರ್ಗಳನ್ನು ರೋಲರ್ ಅಡಿಗೆ ಹಾಕಿ ಧ್ವಂಸಗೊಳಿಸಲಾಗಿದೆ. ಜನವರಿಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನಗರದಲ್ಲಿ 71 ದ್ವಿಚಕ್ರ ವಾಹನದ ಸೈಲೆನ್ಸರ್ ಅನ್ನ ರೋಲರ್ ಅಡಿಗೆ ಹಾಕಿ ಧ್ವಂಸಗೊಳಿಸಲಾಗಿದೆ. ನಗರದ ಸ್ವಾಸ್ತಿಕಿಡಿಸಿದ್ದ ಬೈಕ್ ಸೈಲೆನ್ಸರ್ಗಳು ಕಳೆದ 25 ದಿನಗಳ ಅಂತರದಲ್ಲಿ ಸೀಸ್ ಮಾಡಿದ ಬೈಕ್ ಸೈಲೆನ್ಸರ್ಗಳು ರೋಲರ್ ಬಳಸಿ ಹುಡಿ ಮಾಡಿದ ಘಟನೆ ನಡೆದಿದೆ. ಸೈಲೆನ್ಸರ್ಗಳು ಎಸ್ಪಿ ವಿಷ್ಣುವರ್ಧನ್ ಸಮ್ಮುಖದಲ್ಲಿ ಪುಡಿಯಾಗಿದ್ದು ಅವರೇ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆ ಮುಂದುವರಿಸುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಸೈಲೆನ್ಸರ್ಗಳನ್ನು ಆಲ್ಟರೇಷನ್ ಮಾಡಬಾರದು ಎಂದು ಎಚ್ಚರಿಸಿದ್ದಾರೆ.